ಕೀರ್ತನೆ 32. ಪಾಪ ನಿವೇದನೆ, ಪಾಪ ವಿಮೋಚನೆ. ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು. ಯಾರಪರಾಧವನ್ನು ಪ್ರಭು ಎಣಿಸಿಲ್ಲವೋ, ಯಾರಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು. ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು ದಿನವೆಲ್ಲ ನರಳಿ ಸವೆದು ಹೋದವು ನನ್ನೆಲುಬುಗಳು. ಪ್ರಭುವಿನ ಶಿಕ್ಷಾಹಸ್ತ ನನ್ನ ಮೇಲೆ ಭಾರವಾಗಿತ್ತು ಹಗಲಿರುಳು. ಬೇಸಿಗೆಯ ನೀರಿನಂತೆ ಬತ್ತಿ ಹೋಗಿತ್ತು ನನ್ನ ಶರೀರದ ತಿರುಳು. ಆಗ ನಾ ನಿವೇದಿಸಿದೆ ನಿನಗೆ ನನ್ನ ಪಾಪವನು, ಮರೆಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನು. ಪ್ರಭು ಮುಂದೆ ನನ್ನ ತಪ್ಪುಗಳನ್ನೊಪ್ಪಿಕೊಳ್ಳುವೆ ಎಂದೆನು. ಆಗ ನೀ ಪರಿಹರಿಸಿದೆ ನನ್ನ ಪಾಪದೋಷವನ್ನು. ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ, ಹುಚ್ಚು ಹೊಳೆ ಉಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ. ನೀನೇ ನನಗೆ ಮರೆಯು, ಆಪತ್ತಿನಲಾಸರೆಯು, ನನ್ನನ್ನು ಆವರಿಸುವ ಉದ್ಧಾರಕನಾದವು. ಪ್ರಭು ಇಂತೆಂದನು, ಕಲಿಸುವೆನು ನಾನಿನಗೆ, ತಿಳಿಸುವೆನು ಸನ್ಮಾರ್ಗವನು, ಕಟಾಕ್ಷಿಸಿ ನಿನ್ನನು ಈವೆನು ಸದಾಲೋಚನೆಯನು. ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ, ಸ್ವಾಧೀನವಾಗವವು ಕಟ್ಟು ಕಡಿವಾಣವಿಲ್ಲದೆ. ದುಷ್ಟರ ಕಷ್ಟ ನಷ್ಟಗಳು ಅನೇಕ, ಪ್ರಭುವನ್ನು ನಂಬಿದವರ ಸುತ್ತ ಮರುಕ. ಸಜ್ಜನರೇ ಸಂತೋಷಿಸಿರಿ, ಉಲ್ಲಾಸಿಸಿರಿ ಪ್ರಭುವಿನಲ್ಲಿ. ಯಥಾರ್ಥ ಚಿತ್ತರೆ ಜಯಕಾರ ಮಾಡಿ ಆತನ ವಿಷಯದಲ್ಲಿ.